ಹರೀಶ ವಯಸ್ಸು 36, ಮಾರ್ಚ್ 11 ನಾಡ್ದು ಮಲ್ಟಿಪ್ಲೆಕ್ಸ್ ಹಾಗೂ ಮಂಗಳೂರಲ್ಲಿ ಸುಚಿತ್ರ ಹಾಗೂ ಉಡುಪಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ ಮತ್ತು ಆಲ್ ಓವರ್ ಕರ್ನಾಟಕ 80ರಿಂದ 85 ಥಿಯೇಟರ್ಸಲ್ಲಿ ಮಂಗಳೂರಿನ ಕಲಾವಿದರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ಎಲ್ಲ ಯುವ ಪ್ರತಿಭೆಗಳು, ಅದೇ ರೀತಿ ಹಿರಿಯ ಕಲಾವಿದರಾದಂಥ MS ಉಮೇಶ್ ಬ್ಯಾಂಗ್ಳೂರಿನವರು, ಅವರು ಮೇನ್ ಲೀಡ್ ಆಗಿ, ಮತ್ತು ಯೋಗೀಶ್ ಶೆಟ್ಟಿ ಹೀರೋ ಆಗಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸುಮಾರು 18ರಿಂದ 20 ದಿನ ಶೆಡ್ಯೂಲ್ ಮಾಡಿ ನಾವು ಒಂದು ಬೇಸ್ ಅಮೌಂಟ್ ಬಜೆಟ್ನಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರ ಬಂಧುಗಳ ಸಹಕಾರ ಹಾಗೂ ಆಶೀರ್ವಾದ ಹಾಗೂ ಪ್ರಚಾರ ಇದಕ್ಕೆ ವಿಶೇಷವಾಗಿ ಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಪ್ರತಿಭೆಗಳನ್ನು ಮೊದಲ ಬಾರಿಗೆ ನಾವು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ನಾನು ಯೋಗೀಶ್ ಶೆಟ್ಟಿ ಅಂತ. ಈ ಸಿನಿಮಾದಲ್ಲೂ ಪ್ರಧಾನ ಪಾತ್ರಧಾರಿ. ನನ್ನ ಮನೆ ಮಂಜೇಶ್ವರ ಕಾಸರಗೋಡ್ನವ. ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ನೋಡಿರ್ಬೋದು, ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಬಹಳ ಸಂತೋಷ ಇದೆ. ಪ್ರಥಮ ಬಾರಿ ನಾನು ಮಂಗಳೂರಿನ ಈ ಪತ್ರಿಕಾ ಭವನದಲ್ಲಿ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೇವೆ ತಂಡದ ಪರವಾಗಿ. ಸರ್ ಹೇಳಿದಾಗೆ ಚಿತ್ರ ಒಂದು ಅಥೆಂಟಿಕ್ ಮಂಗಳೂರು ಫ್ಲೇವರ್ ಅನ್ನು ಹೊಂದಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ನಾವು ಯಾವ ರೀತಿ ನಮಗೀಗ ಟೆಕ್ನಿಕಲ್ ಪ್ರಿವ್ಯೂ ಬ್ಯಾಂಗ್ಳೂರಲ್ಲಿ ನಡೆದ ಕಾರಣ ಅದರ ಒಂದು ರೆಸ್ಪಾನ್ಸ್ ಅನ್ನು ಇಟ್ಕೊಂಡು ನಾವು ಕಾನ್ಫಿಡೆಂಟ್ ಆಗಿ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದೇವೆ. ನಿಮಗೆ ಥಿಯೇಟರ್ಗೆ ಹೋಗಿ ಹೊರಗ ಬರಬೇಕಾದ್ರೆ ನಿಮಗೆ ಒಂದು ಫೀಲ್ ಅನ್ನು ಕೊಡುವಂತಹ ಸಿನಿಮಾ, ಒಂದು ಹಾಸ್ಯ ಮಿಶ್ರಿತವಾಗಿ ಆ ಫೀಲ್ ಅನ್ನ ಕ್ಯಾರಿ ಮಾಡುವಂತಹ ಒಂದು ಸಿನಿಮಾ. ನಮ್ಮ ಎಲ್ಲ ಪತ್ರಿಕಾ ಬಂಧುಗಳ ಸಹಾಯಕ್ಕೆ ನೀವು ಈಗಾಗಲೇ ಕೊಟ್ಟಿದ್ದೀರಾ, ಇನ್ನು ಮುಂದೆ ಕೂಡ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ಕಾಸರಗೋಡ್ನಲ್ಲೂ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೇವೆ, ಕೃಷ್ಣ ಟಾಕೀಸ್ ನಲ್ಲಿ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಯೋಗೀಶ್ ಶೆಟ್ಟಿ ಅಂತ. ನಾನು ಶ್ವೇತಾ ಆರೆಬಳೆ. ನಮಸ್ತೆ, ನಾನು ರಕ್ಷಣ್ ಮಾತು ಅಂತ. ನಾಯಕನ ಚಿತ್ರನ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ. ನಮಸ್ತೆ, ನಾನು ಸೌಮ್ಯ ಸುಧೀಂದ್ರ ರಾವ್. ಮೂಲತಃ ಭರತನಾಟ್ಯ ಶಾಲೆಯನ್ನ ಹೊಂದಿದ್ದೇನೆ. ಹರೀಶ ವಯಸ್ಸು 36. ಇದೊಂದು ಸರಳ, ಸಹಜ ಹಾಗೂ ಸಹಜ ಹಾಸ್ಯ ಮಿಶ್ರಿತ ಒಂದು ಮೂವಿ ಆಗಿದೆ. ದಯವಿಟ್ಟು ನಮ್ಮ ಕರಾವಳಿಯ ಎಲ್ಲ ಪ್ರತಿಭಾನ್ವಿತ ಕಲಾವಿದರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ.